ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಸಿದ್ದರ ಬೆಟ್ಟಕ್ಕೆ ಟ್ರಾವೆಲ್ ಹೊಡೆದು ಇದು ಎಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಬೆವರುತ್ತದೆ, ಅಷ್ಟು ಕ್ಲೌಡ್ ಉಂಟು, ಒಳ್ಳೆ ರೀತಿ ಬೆವರುತ್ತದೆ, ಅಷ್ಟು ಚಳಿ ಇಲ್ಲ ಇವತ್ತು. ನಮ್ಮ ಮನೆಯ ಜೂಲಿ ಇವತ್ತು ಬಂತು, ಜೂಲಿ ಇಲ್ಲಿ ಉಂಟು, ತೋರಿಸ್ತೇನೆ ನಿಮಗೆ. ನಮ್ಮ ಮನೆಯ ಜೂಲಿ ನಿನ್ನೆ ಬರಲಿಲ್ಲ, ಇವತ್ತು ಬಂದಿದೆ. ನಿನ್ನೆ ನಾವು ಒಳಗೆಲ್ಲ ವಿಡಿಯೋ ತೆಗೆದದ್ದು. ಎಲ್ಲಿ ಉಂಟು ಜೂಲಿ? ಜೂಲಿ ಇಲ್ಲಿ ಉಂಟು. ನಾವು ಇವತ್ತು ದೂರ ಹೋಗುದು ಸಿದ್ದರ ಬೆಟ್ಟಕ್ಕೆ ಟ್ರಾವೆಲ್ ಮಾಡುದು. ಇದು ಎಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು ಬನ್ನಿ. ಸೀದಾ ನಾವು ಸಿದ್ದರ ಬೆಟ್ಟಕ್ಕೆ ಹೋಗುವ, ಬನ್ನಿ. ಸಿದ್ದರ ಬೆಟ್ಟ ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಬೆಟ್ಟವಾಗಿದೆ. ಭಯಂಕರವಾಗಿ ಫೇಮಸ್ ಆಗಿರೋ ಬೆಟ್ಟ ಇದು. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1700 ಫೀಟ್ ಎತ್ತರದಲ್ಲಿರುವ ಒಂದು ಪ್ಲೇಸ್ ಸಿದ್ದರ ಬೆಟ್ಟ. ಸಿದ್ದರ ಬೆಟ್ಟ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳಿಕುಂಟು. ಇದು ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಉಂಟು? 100 ಕಿಲೋಮೀಟರ್ ಉಂಟು. ನಾವು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು. ಸಿದ್ದರ ಬೆಟ್ಟದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಔಷಧ ಗಿಡಗಳು, ಮೆಡಿಸಿನ್ ಗಿಡಗಳು ಇದೆ ಅಂತ. ಇದು ಬೆಂಗಳೂರಿಂದ 100 ಕಿಲೋಮೀಟರ್ ಇರುವುದು. ಈ ಸಿದ್ದರ ಬೆಟ್ಟದ ಮೇಲೆ ಒಂದು ಟೆಂಪಲ್ ಉಂಟು, ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಓದೋರು ಇದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಹೇಗೆ ಉಂಟಂತ ಈ ಬೆಟ್ಟ, ಸಿದ್ದರ ಬೆಟ್ಟ. ಈಗ ನಾವು ಸಿದ್ದರ ಬೆಟ್ಟದ ಟ್ರಕ್ಕಿಂಗ್ ಬಗ್ಗೆ ಮಾತಾಡ. ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು? 4 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು ಸಿದ್ದರ ಬೆಟ್ಟದಲ್ಲಿ. ಎಷ್ಟು ಗಂಟೆ ಬೇಕು ಅಂದಾಜು? 5 ಗಂಟೆ ಬೇಕು, ಅಂದಾಜು 5 ಗಂಟೆ ಬೇಕು. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಸಿದ್ದರ ಬೆಟ್ಟ ಎಂಟ್ರೆನ್ಸ್ ಇಂದ ಸ್ಟಾರ್ಟ್ ಆಗಿ ಕುರಂ ಕೋಟೆ ಅಂತ ಹೇಳ್ತಾರೆ, ದೊಡ್ಡ ಕಾಯಪ್ಪನ ದೇವಸ್ಥಾನ ಒಂದು ಟೆಂಪಲ್ ಉಂಟು, ಅಲ್ಲಿಗೆ ಎಂಡ್ ಆಗ್ತದೆ ಈ ಒಂದು ಟ್ರಕ್ಕಿಂಗ್, ಈ ಸಿದ್ದರ ಬೆಟ್ಟ ಟ್ರಕ್ಕಿಂಗ್. ಸಿದ್ದರ ಬೆಟ್ಟ ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗ್ತದೆ? 6:30ಕ್ಕೆ ಓಪನ್ ಆಗುತ್ತದೆ. ಸಂಜೆ ಎಷ್ಟು ಗಂಟೆವರೆಗೂ ಉಂಟಂತ ನನಗೆ ಗೊತ್ತಿಲ್ಲ. ಇದು ಯಾವ ತಿಂಗಳಿಗೆ ಹೋದ್ರೆ ಒಳ್ಳೆಯದು? ನವೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೆ ಒಳ್ಳೆಯದು. ಆ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಚಳಿಗಾಲ, ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್, ಆ ತಿಂಗಳಲ್ಲಿ ಹೋದ್ರೆ ಒಳ್ಳೆದಂತ ಕಾಣ್ತದೆ. ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಟಿಕೆಟ್ ಪ್ರೈಸ್ ಎಷ್ಟು, ಟ್ರಕ್ಕಿಂಗ್ ಫೀಸ್ ಎಷ್ಟು? ದೊಡ್ಡವರಿಗೆ 250 ರೂಪಾಯಿ, ಚಿಕ್ಕವರಿಗೆ 125 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಒಮ್ಮೆ ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು. ಒಳ್ಳೆ ರೀತಿಯಲ್ಲಿ ಇವತ್ತು ಬಿಸಿಲು ಉಂಟು, ಬಿಸಿಲು ಅಷ್ಟು ಗೊತ್ತಾಗುದಿಲ್ಲ, ಆದ್ರೆ ಒಳ್ಳೆ ರೀತಿಯಲ್ಲಿ ಇವತ್ತು ಬೆವರುತ್ತದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತದೆ. ನಾಳೆ ನೋಡೋ ಗೈಸ್, ನಾಳೊಂದು ಸ್ಪೆಷಲ್ ವಿಡಿಯೋ ನೋಡೋ, ಸ್ಪೆಷಲ್ ಆಗಿರೋ ವಿಡಿಯೋ ನೋಡು. ಅದು ಜಸ್ಟ್ ಟ್ರೈ ಮಾಡ್ತಿದ್ದೇನೆ, ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಗೊತ್ತಿಲ್ಲ. ಅಲ್ಲಿವರೆಗೆಲ್ಲರಿಗೆ ಇವತ್ತಿನ ವಿಡಿಯೋಗೆ ಬೈ ಬಾಯ್ ಹೇಳ್ತಾ ನಾಳೆ ನೋಡು ಗೈಸ್. ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್.